ನಮಸ್ತೆ ಎಲ್ರಿಗೂ. ಇವತ್ತೊಂದು ನಮ್ಮ ಸಾಂಪ್ರದಾಯಿಕವಾಗಿರುವಂತಹ ತುಂಬಾ ಆರೋಗ್ಯಕರವಾಗಿರುವಂತಹ ರುಚಿಯಾಗಿರುವಂಥ ಮತ್ತು ಸುಲಭವಾಗಿರುವಂತಹ ಕಾಯಿ ಹಾಲಿನ ರಸಮನ್ನು ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ಕಾಯಿ ಹಾಲಿನ ವಿಶೇಷವಾಗಿರುವ ರಸಮನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಕಾಯಿ ಹಾಲಿನ ರಸಮನ್ನು ಮಾಡೋದಕ್ಕೆ ನಮಗೆ ತುರಿದಿಟ್ಟಿರುವಂತಹ 1 ಬೌಲಷ್ಟು ಫ್ರೆಶ್ ಆಗಿರುವಂತಹ ಕಾಯಿ ಬೇಕಾಗುತ್ತೆ. ಈಗ ನಾವು ಮೊದಲಿಗೆ ಕಾಯಿ ಹಾಲನ್ನು ತೆಗಿಬೇಕು. ಮೊದಲಿಗೆ 1 ಬೌಲಷ್ಟು ಕಾಯಿಯನ್ನು ಮಿಕ್ಸಿಗೆ ಹಾಕ್ಕೊಂಡು 1 ಬೌಲಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನ ಫಿಲ್ಟರ್ ಮಾಡಿಬಿಟ್ಟು ಕಾಯಿ ಹಾಲನ್ನು ತೆಗೆದಿಡಬೇಕು. ಬಟ್ ಇದರಲ್ಲಿ ಇನ್ನೂ ಸ್ವಲ್ಪ ಕಾಯಿ ಹಾಲು ಉಳಿದಿರುತ್ತೆ ಈ ಹಿಂಡಿಯಲ್ಲಿ. ಮತ್ತೆ ಇದನ್ನ ಮಿಕ್ಸಿಗೆ ಹಾಕಿ ಮತ್ತೆ 1 ಬೌಲ್ ನೀರನ್ನು ಹಾಕಿ ಮತ್ತೆ ರುಬ್ಬಿಬಿಟ್ಟು ಉಳಿದಿರುವಂತಹ ಕಾಯಿ ಹಾಲನ್ನು ಕೂಡ ತೆಗೆದಿಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಕಾಯಿಯಿಂದ ಜಾಸ್ತಿ ಹಾಲನ್ನು ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಹಿಂಡಿಯನ್ನು ಕೂಡ ಅಷ್ಟೇ ಎಷ್ಟಾಗುತ್ತೆ ಅಷ್ಟು ಫಿಲ್ಟರ್ ಮಾಡಿಕೊಳ್ಳಿ. ಇದನ್ನ ಬಿಸಾಡುವಂಥ ಅವಶ್ಯಕತೆ ಇಲ್ಲ. ಕೆಲವರು ಇದನ್ನ ಚಟ್ನಿ ಮಾಡಲಿಕ್ಕೆ ಕೂಡ ಉಪಯೋಗ ಮಾಡ್ತಾರೆ, ಹಾಗೆಯೇ ದನಕ್ಕೆ ಕೂಡ ಇದನ್ನ ಹಾಕ್ತಾರೆ. ಆದ್ದರಿಂದ ಬಿಸಾಡುವಂತಹ ಈ ಹಿಂಡಿಯನ್ನು ಬಿಸಾಡುವಂಥ ಅವಶ್ಯಕತೆ ಇಲ್ಲ, ಇಟ್ಬಿಡ್ಬೋದು ಸ್ಟೋರ್ ಮಾಡಿ. ಈಗ ನೋಡಿ, 1 ಬೌಲಷ್ಟು ಕಾಯಿಯಿಂದ ಆಲ್ಮೋಸ್ಟ್ ಒಂದು 2ರಿಂದ 2.5 ಬೌಲಷ್ಟು ನಾನು ಕಾಯಿ ಹಾಲನ್ನು ತೆಗೆದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ರಸಮನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು 1 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಂಡು ಈ ಸಾಸಿವೆ ಸಿಡಿಲಿಕ್ಕೆ ಬಿಡಿ. ಸಾಸಿವೆ ಸಿಡಿದ ನಂತರ 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕೋಬೇಕು. ಈ ಟೊಮೆಟೊ ಇದೆಯಲ್ವ, ಅದು ಮೆತ್ತಗಾಗೋ ತನಕ ಇದನ್ನ ನಾವು ಹುರಿದ್ಕೋಬೇಕು. 2ರಿಂದ 3 ನಿಮಿಷ ನಾವು ಈ ಥರ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದರೆ ಅದು ಮೆತ್ತಗಾಗುತ್ತೆ. ನೋಡಿ, ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ 1 ಲೋಟದಷ್ಟು ನೀರನ್ನು ನಾನು ಹಾಕೊತಾ ಇದ್ದೇನೆ. ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಹುಣಸೆಹಣ್ಣಿನ ರಸನ ಹಾಕೋಬೇಕು. ನಾನು ಒಂದು ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಬಿಸಿನೀರಲ್ಲಿ ನೆನೆ ಹಾಕಿ ಅದನ್ನ ಕಿವುಚಿಬಿಟ್ಟು ಆ ರಸನ ಹಾಕೊತಾ ಇದ್ದೇನೆ. ನೀವು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದು ಚೆನ್ನಾಗಿ ಕುದೀಬೇಕು. ಟೊಮೆಟೊ ಮತ್ತು ಹುಣಸೆಹಣ್ಣಿನ ರಸ ಚೆನ್ನಾಗಿ ಕುದೀಬೇಕು. ಕುದಿದಾದ ನಂತರ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ನಾವು ಹಾಕಬೇಕಾಗುತ್ತೆ. ಇವಾಗ ಇದು ಕುದೀತಾ ಇದೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ರುಚಿಗೆ ಎಷ್ಟು ಬೇಕು ಅಷ್ಟು. ಹಾಗೆಯೇ ಇದಕ್ಕೆ 1 ಚಮಚದಷ್ಟು ನಾನು ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿ ಯಾವ್ದು ಬೇಕಾದರೂ ಅಥವಾ ರಸಂ ಪುಡಿಯನ್ನು ಬೇಕಾದರೂ ಹಾಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಇದೆಯಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಇದನ್ನ ಒಂದು 5ರಿಂದ 8 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಾದ ನಂತರ ನಾವು ತೆಗೆದಿಟ್ಟಿರುವಂಥ ಕಾಯಿ ಹಾಲನ್ನು ಹಾಕೋಬೇಕು. ಕಾಯಿ ಹಾಲನ್ನು ಹಾಕೊಂಡ ನಂತರ ಇದನ್ನ ಜಾಸ್ತಿ ಕುದಿಸೋಕ್ಕಿರಲ್ಲ. 1 ರೌಂಡ್ ಇದು ಕುದಿದ್ರೆ ಸಾಕು. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದರೆ ನಿಮಗೆ ಸ್ವೀಟ್ ಫ್ಲೇವರ್ ಇಷ್ಟ ಅಂತ ಅಂದರೆ ಸ್ವಲ್ಪ ಸಕ್ಕರೆನ ಹಾಕೋಬೋದು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೇನೆ. ಇದೆಲ್ಲದನ್ನು ಹಾಕ್ಕೊಂಡಾದ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ ನಂತರ ಒಂದು ಸರಿ ಇದು ಕುದೀಲಿ. ಒಂದೇ ರೌಂಡ್ ಇದು ಕುದೀಲಿ. ಜಾಸ್ತಿ ಕುದಿಸ್ಕೋಬೇಡಿ, ಕಾಯಿಸ್ಕೊಂಡ್ರೂ ನಡೆಯುತ್ತದೆ. ಇಷ್ಟೇ ಸಾಕು. ಸ್ಟವನ್ನು ಬಂದ್ ಮಾಡಿ ನಾವಿದನ್ನ ಕೆಳಗಡೆ ಇಳಿಸ್ಬೋದು. ಕಾಯಿ ಹಾಲಿನ ರಸಂ ರೆಡಿಯಾಗಿ ಘಮ ಘಮ ಅನ್ನುವಂತಹ ತುಂಬಾ ರುಚಿಯಾಗಿರುವಂತಹ ತುಂಬಾ ಆರೋಗ್ಯಕರವಾಗಿರುವಂತಹ ಕಾಯಿ ಹಾಲಿನ ರಸಂ ರೆಡಿಯಾಗಿದೆ. ಇದು ಆ್ಯಕ್ಚುಲ್ ಆಗಿ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕವಾಗಿರುವಂತಹ ಒಂದು ಸಾರಿನ ರೆಸಿಪಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಾಯಿ ಹಾಲು ನಮ್ಮ ದೇಹನ ತುಂಬಾ ಕೂಲಾಗಿಡುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.